ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಜೊತೆ ಬಂದಿದ್ದೇನೆ. ಇದೊಂದು ಇಂಪಾರ್ಟೆಂಟ್ ಮೆಸೇಜ್ ಎಲ್ರಿಗೂ ತಿಳಿಸಲೇಬೇಕಾಗಿತ್ತು. ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ನೋ ಪ್ರಾಬ್ಲಮ್. ಮನುಷ್ಯರು ಇಷ್ಟೊಂದು ಕಟುಕರಾಗಲಿಕ್ಕೆ ಸಾಧ್ಯನಾ? ನಾನು 1 ತಿಂಗಳ ಹಿಂದೆ ಒಂದು ನಾಯಿಯನ್ನು ನೋಡ್ತಾ ಇದ್ದೆ. ಅದು ಬೀದಿ ನಾಯಿ. ಮನೆಗೆ ಬರ್ತಾ ಇತ್ತು, ಬಟ್ ನಮಗೆ ಯಾವ ರೀತಿ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಏನಾದರೂ ಆಹಾರ ಬಿದ್ದಿದ್ರೆ ಅದನ್ನು ಹೆಕ್ಕಿ ತಿಂತಾ ಹೋಗ್ತಾ ಇತ್ತು ಅಷ್ಟೇ. ಬಟ್ ಅದಾದಮೇಲೆ ಅದೇ ನಾಯಿಯನ್ನು ನಾನು ನಿನ್ನೆ ನೋಡಿದೆ. ಯಾವ ಸಿಚುವೇಷನಲ್ಲಿ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಇಮೇಜ್ ಕಾಣ್ತಾ ಇರ್ಬೋದು, ಅದಕ್ಕಿಂತಲೂ ವರ್ಸ್ಟ್ ಇತ್ತು ಸಿಚುವೇಶನ್. ಅದು ಯಾರು ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಮೂಕ ಪ್ರಾಣಿಗಳು, ಅವುಗಳಿಗೆ ಹೇಳಲಿಕ್ಕಾಗೋದಿಲ್ಲ. ಅವುಗಳು ಹಸಿವು ನೀಗಿಸ್ಲಿಕ್ಕೋಸ್ಕರ ಆಹಾರ ಹುಡ್ಕೊಂಡು ಹೋಗ್ತಾ ಇರ್ತವೆ. ಸೊ ಆ ಸಿಚುವೇಶನಲ್ಲಿ ಈ ಥರ ಬಿಸಿನೀರು ಹಾಕಿದರೆ ಯಾವುದನ್ನು ತಡ್ಕೊಳ್ತದೆ? ಮಾನಸಿಕ ದೈಹಿಕ ಹಿಂಸೆಯನ್ನು ಹೇಗೆ ತಡ್ಕೊಳ್ತದೆ? ಮನುಷ್ಯರಾದರೆ ಓಕೆ, ಟ್ಯಾಬ್ಲೆಟ್ಸ್ ತೊಗೊಳ್ಬೋದು, ಪೇನ್ ಕಿಲ್ಲರ್ ತೊಗೊಳ್ಬೋದು, ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ಬೋದು, ಚಿಕಿತ್ಸೆ ತೊಗೊಳ್ಬೋದು. ಬಟ್ ಪ್ರಾಣಿಗಳು ಏನು ಮಾಡ್ತವೆ? ಥಿಂಕ್ ಮಾಡಿ. ಈಗ ನನ್ನ ನೋಡುವಾಗ ಅದು ಓಡಿ ಹೋಗ್ತದೆ. ಇನ್ ಕೇಸ್ ಇದೇ ಥರ ನಾಯಿ ನಿಮ್ಮ ಮನೆಗೆ ಬಂದರೆ ಅಥವಾ ಡಿಸ್ಟರ್ಬ್ ಮಾಡಿದರೆ, ಬಂದರೆ ನೋ ಪ್ರಾಬ್ಲಮ್, ಜಸ್ಟ್ ಬಂದು ಅದರ ಪಾಡಿಗೆ ಹೋದರೆ. ಬಟ್ ಡಿಸ್ಟರ್ಬ್ ಇನ್ ಕೇಸ್ ಮಾಡಿ ಅದಕ್ಕೆ ತಣ್ಣೀರು ಹಾಕಿ, ನೋ ಪ್ರಾಬ್ಲಮ್. ಬಟ್ ಯಾಕೆ ಬಿಸಿನೀರನ್ನು ಹಾಕಬೇಕು ಅಂದರೆ, ಸಿಪ್ಪೆ ಹೋಗುವಷ್ಟು ಪಸ್ಸಾಗಿ ಅದರಲ್ಲಿ ಹುಳಗಳು ಹುಟ್ಟುವ ರೇಂಜಿಗೆ ಅದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಥಿಂಕ್ ಮಾಡಿ ಆ ನಾಯಿ ಎಷ್ಟು ಚಿತ್ರಹಿಂಸೆಯನ್ನು ಅನುಭವಿಸಿರ್ಬೋದು. ಯಾರು ಮಾಡಿದಾರೋ, ಅದರ ಆ ಸಿಚುವೇಶನ್ಗೆ ಯಾರು ಕಾರಣರಾಗಿದ್ದಾರೋ ಅವರ ಲೈಫಲ್ಲಿ ಕೂಡ ಅದಕ್ಕಿಂತಲೂ ಕಷ್ಟದ ಸಿಚುವೇಶನ್ ಬಂದೇ ಬರುತ್ತೆ. ನಾವು ಮನುಷ್ಯರಾದವರು ಅರ್ಥ ಮಾಡ್ಕೊಳ್ಬೇಕು. ಅವುಗಳು ಜೀವಿ, ನಮ್ಮ ಹಾಗೆ ಅದಕ್ಕೂ ಜೀವ ಇದೆ, ನೋವಾಗುತ್ತೆ. ಓಕೆ, ನಿಮಗೆ ಸಾಧ್ಯ ಆದರೆ ಒಂದು ಹಿಡಿ ಅನ್ನ ಹಾಕಿ, ನೋ ಪ್ರಾಬ್ಲಮ್. ಇಲ್ಲ ಅಂತ ಹೇಳಿದ್ರೆ ಅದರ ಪಾಡಿಗೆ ಅದನ್ನು ಬಿಟ್ಬಿಡಿ. ದಯವಿಟ್ಟು ಈ ಥರ ಚಿತ್ರಹಿಂಸೆಯನ್ನು ಕೊಡಬೇಡಿ. ಇಟ್ಸ್ ಮೈ ರಿಕ್ವೆಸ್ಟ್.